ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಲಾರಿಯಲ್ಲಿ ಕೆಂಪು ಕಲ್ಲುಗಳನ್ನು ಓವರ್ಲೋಡ್ ತುಂಬಿಸಿಕೊಂಡು ಬಂದಿದ್ದಾರೆ ಎಂಬ ಆರೋಪದ ಮೇಲೆ ಬಂಟ್ವಾಳ ಆರ್ಟಿಒ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ನೋಟಿಸ್ ನೀಡಿರುವ ಘಟನೆ ಬಿಸಿ ರೋಡಿನಲ್ಲಿ ನಡೆದಿದೆ. ಆರ್ಟಿಒ ಇನ್ಸ್ಪೆಕ್ಟರ್ ಪ್ರಮೋದ್ ಭಟ್ ಅವರು ದಾಳಿ ನಡೆಸಿ ಲಾರಿ ಚಾಲಕರಿಗೆ ನೋಟಿಸ್ ನೀಡಿದ್ದಾರೆ. ಸುಮಾರು 4 ಲಾರಿಗಳನ್ನು ತಡೆದು ನಿಲ್ಲಿಸಿದ ಅವರು ಬಳಿಕ ಬಿಸಿ ರೋಡಿನ ಬ್ರಿಡ್ಜ್ನಲ್ಲಿ ತೂಕ ನಡೆಸಿ ನೋಟಿಸ್ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಉದ್ಭವವಾದ ಬಳಿಕ ಅಕ್ರಮವಾಗಿ ಕೇರಳದಿಂದ ಜಿಲ್ಲೆಯತ್ತ ಕಲ್ಲುಗಳು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುವ ದಂಧೆ ಆರಂಭವಾಗಿದೆ. ಕೆಲ ತಿಂಗಳಿನಿಂದ ಕೆಂಪು ಕಲ್ಲಿನ ಸಮಸ್ಯೆ ಉಂಟಾಗಿದ್ದು, ಇದರ ಪರಿಣಾಮ ಜಿಲ್ಲೆಯಲ್ಲಿ ಅರ್ಧದಷ್ಟು ಕಟ್ಟಡ ಕಾಮಗಾರಿಗಳು ಸ್ಥಗಿತಗೊಂಡಿದೆ. ಇನ್ನು ಅನೇಕ ಜನ ಗೃಹ ಪ್ರವೇಶಕ್ಕೆ ದಿನ ನಿಗದಿ ಮಾಡಿದ್ದು, ಕೆಂಪು ಕಲ್ಲಿನ ಸಮಸ್ಯೆ ದೊಡ್ಡ ತಲೆನೋವು ಪರಿಣಮಿಸಿದೆ. ಹಾಗಾಗಿ ಇಂತಹ ಅಗತ್ಯದ ಕೆಲಸಗಳಿಗಾಗಿ ಜಿಲ್ಲೆಯ ಜನರು ದುಪ್ಪಟ್ಟು ಹಣ ವ್ಯಯ ಮಾಡಿ ಕೇರಳ ರಾಜ್ಯದಿಂದ ಕೆಂಪು ಕಲ್ಲನ್ನು ತರಿಸಿಕೊಳ್ಳುತ್ತಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಅಕ್ರಮವಾಗಿ ನಡೆಯುತ್ತಿದೆ ಎಂಬ ಕಾರಣಕ್ಕಾಗಿ ಕೋರೆಗಳು ಸ್ಥಗಿತಗೊಂಡರೆ ಕೇರಳ ರಾಜ್ಯದಿಂದ ಹೇಗೆ ಜಿಲ್ಲೆಗೆ ಅಕ್ರಮ ಕಲ್ಲುಗಳು ಬರುತ್ತಿದೆ ಎಂಬುದು ಪ್ರಶ್ನೆಯಾಗಿದೆ.